ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ವರ್ಷದ ಮುಂಗಾರಿನಲ್ಲಿ ಕಳೆದ 4 ದಿವಸಗಳಾಗಿ ಸತತವಾಗಿ ಹೆಚ್ಚಿನ ರೀತಿಯಲ್ಲಿ ಮಳೆ ಸುರಿತಾ ಇರುವಂಥ ಇದರಲ್ಲಿ ಈಗ ಈ ಲ್ಯಾಂಡ್ಸ್ಲೈಡ್ ಆಗುವಂಥ ಸಾಧ್ಯತೆಗಳು ಸಹಿತ ಹೆಚ್ಚಾಗಿದೆ. ಇದರಲ್ಲಿ ಇವತ್ತು ಅನ್ಫಾರ್ಚುನೇಟ್ಲಿ ನಂದವರ ಗುಂಪು ಮನೆ ಅನ್ನುವಂಥ ಪ್ರದೇಶದಲ್ಲಿ ಈಗ ನಾವು ಇಲ್ಲಿ ಸುಮಾರು 6 ಗಂಟೆ ಬೆಳಗಿನ ಜಾವ 6 ಗಂಟೆಗೆ ಮಣ್ಣಿನ ಗುಡ್ಡ ಕುಸಿದು ಒಂದು ಮನೆಯಲ್ಲಿ ಹಾನಿಯಾಗಿದೆ. ಅದರಲ್ಲಿ 3 ಗಂಡ ಹೆಂಡತಿ ಮತ್ತು ಮಗಳು 3 ಜನ ಒಳಗಿದ್ದು ತಕ್ಷಣ 1-2 ಗಂಟೆಯಲ್ಲಿ ಇಲ್ಲಿ ಸಾರ್ವಜನಿಕರು ಮತ್ತು ಜಿಲ್ಲಾಡಳಿತದಿಂದ ಅಗ್ನಿಶಾಮಕ ದಳ ಮತ್ತು ತಂಡ ಬಂದು ಅವರನ್ನು ರೆಸ್ಕ್ಯೂ ಮಾಡುವಂಥ ಕಾರ್ಯಾಚರಣೆಯನ್ನು ಬೆಳಗ್ಗೆ 6:30 ಶುರು ಮಾಡಿದ್ದಾರೆ. ಅದರಲ್ಲಿ ಆ ಮಗಳು ಮತ್ತು ತಂದೆಯನ್ನು ನಾವು ನೋಡಿ ಕಾಪಾಡಲಾಗಿದೆ. ತಾಯಿಯವರು ಕಿಚನಲ್ಲಿ ಇದ್ದು ಅದು ಹತ್ತಿರ ಇರುವ ಆಕಸ್ಮಿಕವಾಗಿ ಅವರನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಅವರನ್ನ ನೀವು ದಯಮಾಡಿ ನಮಗೆ ಸಹಕಾರ ಕೊಟ್ಟು ನೀವು ಈ ಮಳೆ ಜಾಸ್ತಿ ಬರುವಂಥ ಸಮಯದಲ್ಲಾದರೂ ನೀವು ಹೊರಗೆ ಬರುವಂಥದ್ದಕ್ಕೆ ಸಾಥ್ ಕೊಡಬೇಕಾಗುತ್ತೆ. ಇದೊಂದು ಮನವಿಯ ಜೊತೆ ಆದೇಶನೂ ಕೂಡ ನಾವು ಮಾಡ್ತಾ ಇದ್ದೇವೆ. ಲೋಕಲ್ ರೆಪ್ರೆಸೆಂಟೇಟಿವ್ಸ್ ಜೊತೆ ನಮ್ಮ ತಂಡ ಈ ಥರ ಇರುವ ಪಾಕೆಟ್ಸ್ಗೆ ಇವತ್ತು ಹೋಗ್ತಾರೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.